ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತದಲ್ಲಿ ಗೌರವಾನ್ವಿತ ಮೇಯರ್ ಆಗಿರುವಂತಹ ಮನೋಜ್ ಕುಮಾರ್ ಅವರ ನೇತೃತ್ವದಲ್ಲಿ ಉಪಮಹಾಪೌರರು ಮತ್ತು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಅನಧಿಕೃತ ಕಸಾಯಿಖಾನೆಗಳಿಗೆ ದಡೀರಾಗಿ ಭೇಟಿ ಕೊಟ್ಟು ಅಲ್ಲಿ ಇರುವಂತಹ ಎಲ್ಲ ಅಸ್ತ್ರವಸ್ತುಗಳು ಮತ್ತು ಯಾವ ರೀತಿಯಲ್ಲಿ ಆ ಒಂದು ಅನಧಿಕೃತ ಕಸಾಯಿಖಾನೆಗಳಲ್ಲಿ ಖಾಸಗಿ ಜಾಗದಲ್ಲಿ ಗೋ ಹತ್ಯೆಯನ್ನು ಮಾಡ್ತಾ ಇರುವಂತದ್ದನ್ನ ಪತ್ತೆ ಹಚ್ಚಿ ಅಧಿಕಾರಿಗಳ ಮಧ್ಯದಲ್ಲಿ ಬಹಳ ದೊಡ್ಡ ರೀತಿಯ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಬಂದು ಕೆಲವಾರು ವರ್ಷ ಆಯಿತು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ರೀತಿ ಅನಧಿಕೃತ ಗೋ ಹತ್ಯೆ ಮಾಡುವಂತ ಕಸಾಯಿಖಾನೆಗಳು ಅವತ್ತು ಇರ್ತಾ ಇರಲಿಲ್ಲ. ಆದ್ರೆ ಇವತ್ತು ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು, ಆ ಕಾಂಗ್ರೆಸ್ ಬಂದ ನಂತರ ಈ ರೀತಿಯ ಗೋ ಹತ್ಯೆ ಮಾಡುವಂತ ಖದೀಮ ಕಳ್ಳರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದು ಅವರು ಅಲ್ಲಲ್ಲಿ ಖಾಸಗಿ ಸ್ಥಳಗಳಲ್ಲಿ ಒಂದು ಗೋ ಹತ್ಯೆ ಮಾಡುವಂತ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮನಗಂಡು ನಮ್ಮ ಮೇಯರ್ ಅವರು ಅಲ್ಲಿ ಹೊಕ್ಕಿ ಆ ಬೀಗವನ್ನು ಒಡೆದು ಅಲ್ಲಿ ಎಲ್ಲ ಗೋ ಹತ್ಯೆಯನ್ನು ಮಾಡಿದಂತ ಎಲ್ಲ ಕುರುಹುಗಳನ್ನ ಅದರ ಎಲ್ಲ ದಾಖಲೆಗಳನ್ನ ಸಮೇತ ಮಾಧ್ಯಮದ ಮುಂದೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾನು ಒಂದು ಪ್ರಶ್ನೆಯನ್ನ ಮಾಡ್ತೇನೆ. ಅಂದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಈ ರೀತಿಯ ಗೋ ಹತ್ಯೆ ಮಾಡುವಂತಹ ಸ್ಥಳವನ್ನ ಮುಟ್ಟುಗೋಲು ಹಾಕುವಂತಹ ಪ್ರಕ್ರಿಯೆಗಳು ನಮ್ಮ ಜಿಲ್ಲೆಗಳಲ್ಲಿ, ಅದು ಉತ್ತರ ವಿಧಾನಸಭಾ ಕ್ಷೇತ್ರ ಇರಬಹುದು, ದಕ್ಷಿಣ ಇರಬಹುದು, ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಸರ್ಕಾರ ಇರುವಾಗ ನಾವು ಮಾಡಿದ್ದೇವೆ. ಇವತ್ತು ಆ ಕಾನೂನುಗಳೆಲ್ಲವನ್ನ ಗಾಳಿಗೆ ತೂರಿ ಮಂಗಳೂರಿನಲ್ಲಿ 30-35 ಕಡೆಗಳಲ್ಲಿ ಈ ರೀತಿಯ ಅನಧಿಕೃತ ಗೋ ಹತ್ಯೆ ಮಾಡುವಂತ ಕಸಾಯಿಖಾನೆಗಳು ಇದೆ ಅಂತ ಹೇಳುವಂಥದ್ದು ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಒಂದು ಜಾಗಕ್ಕೆ ಮೇಯರ್ ಅವರು ಭೇಟಿ ಕೊಟ್ಟು ದಡೀರಾಗಿ ಅದನ್ನ ನಿಗ್ರಹಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ, ನಮ್ಮ ಪಕ್ಷ ಈ ರೀತಿಯ ಅನೈತಿಕವಾದಂತ ಎಲ್ಲೋ ಒಂದು ಕಡೆ ಬೇನಾಮೆಯಾಗಿ ನಡೆಯುತ್ತಿರುವಂತಹ ಕಸಾಯಿಖಾನೆಗಳಿಗೆ ನಾವೇ ನುಗ್ಗಿದ್ರೆ ಪೊಲೀಸ್ ಮತ್ತು ಅಧಿಕಾರಿಗಳ ಪರಿಸ್ಥಿತಿ ಏನಾಗಬಹುದು? ಯಾಕಲ್ಲ, ಇದು ಒಂದು ಕೇವಲ ಟ್ರಯಲ್ ಆಗಿ ತೋರಿಸ್ಕೊಡ್ತಾ ಇದ್ದೇವೆ. ಈ ಮಣ್ಣು ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆಗೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ನಾವು ಬದ್ಧವಾಗಿದ್ದೇವೆ ಅಂತೇಳಿ ತೋರಿಸ್ಕೊಟ್ಟಿದ್ದೇವೆ. ಇತ್ತೀಚೆಗೆ ಕಾಂಗ್ರೆಸ್ನ ಒಬ್ಬರು ಮಂತ್ರಿಗಳು ಮಾಂಕಾಳು ವೈದ್ಯರು ಹೇಳ್ತಾರೆ, ಕಂಡಲ್ಲಿ ಗುಂಡಿಕ್ತೇನೆ ಅಂತೇಳಿ ಕೇವಲ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಓಡಬೇಡಿ, ತಾಕತ್ತಿದ್ರೆ ಮಾಡಿ ತೋರಿಸಿ. ತಾಕತ್ತಿದ್ರೆ ಗೋ ಹತ್ಯೆಯನ್ನು ಮಾಡುವಂತಹ ವ್ಯಕ್ತಿಗಳು, ಮನೆಗಳಿಂದ ಗೋಕಳ್ಳತನ ಮಾಡುವಂತಹ ವ್ಯಕ್ತಿಗಳಿಗೆ ಒಂದಿಬ್ಬರಿಗೆ ಗುಂಡು ಹಾಕಿ ತೋರಿಸಿ, ನಿಮ್ಮ ಪುರುಷತ್ವವನ್ನು ತೋರಿಸಿ ಅಂತ ಹೇಳುವಂಥದ್ದನ್ನ ನಾನಿವತ್ತು ಈ ಸಂದರ್ಭದಲ್ಲಿ ಕೇಳ್ತೇನೆ. ನಿಮ್ಮ ಹತ್ರ ತಾಕತ್ತಿದ್ರೆ ಆ ರೀತಿಯ ಒಂದು ಮಾಡುವಂತ ಎಲ್ಲರಿಗೂ ಒಂದು ಕಠಿಣ ಕ್ರಮವನ್ನು ವಹಿಸಿಕೊಳ್ಳುವಂತ ತಾಕತ್ತು ಮಾಡಿ. ಇವತ್ತು ಸರ್ಕಾರ ನಮ್ಮ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧವನ್ನು ಮಾಡಿದ್ದನ್ನ ಇವತ್ತು ಗಾಳಿಗೆ ತೂರಿ ನೀವು ಅವರಿಗೆ ಪೂರ್ಣವಾದ ಅವಕಾಶಗಳನ್ನು ಕೊಡ್ತೇವೆ. ಇವತ್ತು ನಮಗೆ ಬಹಳ ದುಃಖ ಆಗ್ತಾ ಇದೆ. ಹಾಗಾಗಿ ನಾನು ಇವತ್ತು ಮೇಯರ್ ಅವರಿಗೆ ಅಭಿನಂದನೆಗಳನ್ನು ಕೊಡ್ತೇನೆ, ಅವರ ತಂಡದವರಿಗೆ ಅಭಿನಂದನೆ ಕೊಡ್ತೇನೆ. ಇವತ್ತು ಈ ಮಾಡಿದಂತಹ ಕಾರ್ಯ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಕಾರ್ಯಕರ್ತರು, ಸಂಘಟನೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಈ ರೀತಿಯ ಕಾರ್ಯಕರ್ತರು, ಸ್ವಯಂ ಸೇವಕರನ್ನು ಮಾಡ್ತೀವಿ 100ಕ್ಕೆ 100. ಅವಾಗ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಯಾವ ರೀತಿಯ ಮುಖವನ್ನು ಇಟ್ಟುಕೊಂಡು ನೀವು ಜಿಲ್ಲೆಯಲ್ಲಿ ಆಡಳಿತ ಮಾಡ್ತೀವಿ ಅಂತ ಹೇಳೋದು ತೋರಿಸ್ಕೊಡ್ಬೇಕು. ಹಿಂದೇಟ್ ಆಗ್ತಾ ಇರುವಂತದ್ದು ಕಾಣ್ತೇವೆ. ಯಾಕಂದ್ರೆ ಅಧಿಕಾರಿಗಳು ಹೆದರುವಂತಹ ಮಾನಸಿಕತೆಯನ್ನು ತಂದುಕೊಟ್ಟಂತಹ ಈ ಒಂದು ಭಯೋತ್ಪಾದಕ ಚಟುವಟಿಕೆಯ ಒಂದು ಕಾರಣೀಕರ್ತರಾದಂತಹ ಗೋ ಹತ್ಯೆಯ ವಂಚಕರು ಪೊಲೀಸರಿಗೂ ಹೆದರಿಕೆ ಇದೆ. ಹಾಗಾಗಿ ಪೊಲೀಸರ ಸಾಮರ್ಥ್ಯದ ಪ್ರಶ್ನೆ ಆಗಿದೆ. ಇದು ಎಲ್ಲವನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಲ್ಲಲ್ಲಿ ನುಗ್ಗಿ ದಾಂಧಲೆಗಳು, ಇನ್ನಿತರ ವಿಚಾರಗಳಾದ್ರೆ ನಮ್ಮ ಸ್ವಯಂ ಸೇವಕರು ಈ ರೀತಿಯಲ್ಲಿ ಅನಧಿಕೃತವಾದ ಕಸಾಯಿಖಾನೆಗೆ ನುಗ್ಗಿ ಅಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಂಗ್ರೆಸ್ ಸರ್ಕಾರವೇ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು,
LED chandeliers, wall lights, LED mirrors, water heaters, BLDC fans, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ.